ಬಂಟ್ವಾಳ ತಾಲೂಕಿನ ದೇವಂದಬೆಟ್ಟುವಿನ ಶ್ರೀ ಲಕ್ಷ್ಮೀ ವಿಷ್ಣುಮೂರ್ತಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಭಾನುವಾರ ಬ್ರಹ್ಮಕಲಶ ಆಮಂತ್ರಣ ಗೀತೆಯ ಟೀಸರ್ ಬಿಡುಗಡೆಗೊಳ್ಳಲಿದೆ. ಕರಿಹೆಜ್ಜೆ ಖ್ಯಾತಿಯ ತುಳುನಾಡ ಕಲಶ ಜಿಎಸ್ ಗುರುಪುರ ರಚನೆಯ ಕೊರಗಜ್ಜನ ಬಗೆಗಿನ ಗೀತೆ ಇದೀಗ ತುಳುನಾಡಿನಾದ್ಯಂತ ಸಂಚಲನ ಸೃಷ್ಟಿಸಿತ್ತು. ಇದೀಗ ದೇವಂದಬೆಟ್ಟು ಬ್ರಹ್ಮಕಲಶ ಆಮಂತ್ರಣ ಗೀತೆಯೊಂದಿಗೆ ಮತ್ತೊಂದು ಭಕ್ತಿ ಪ್ರಧಾನ ಹಾಡು ಮುಂದಿನ ವಾರ ತೆರೆ ಕಾಣಲಿದೆ. ಖ್ಯಾತ ಗಾಯಕಿ ಕುಮಾರಿ ಚೈತ್ರ ಗಾಣಿಗ ಕಲ್ಲಡ್ಕ ಮಾರ್ಗದರ್ಶನದಲ್ಲಿ ಅವರ ಸಹೋದರಿ ಕುಮಾರಿ ಧನುಷಾ ಗಾಣಿಗ ಕಲ್ಲಡ್ಕ ಕಂಠಸಿರಿಯಲ್ಲಿ ಮೂಡಿಬರುತ್ತಿರುವ ಪ್ರಥಮ ಭಕ್ತಿ ಗೀತೆ ಇದಾಗಿದ್ದು, ಗೀತೆ ಬಿಡುಗಡೆಗಾಗಿ ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ. ಗ್ಲಾಡ್ ಸ್ಟುಡಿಯೋ ಬಿಸಿ ರೋಡ್ ಇಲ್ಲಿ ರೆಕಾರ್ಡಿಂಗ್ ಕೆಲಸ ಪೂರ್ಣಗೊಂಡಿದ್ದು, ಮುಂದಿನ ವಾರ ಕಳ್ಳಿಗೆ ಗ್ರಾಮದ ಹಲವು ಕಡೆಗಳಲ್ಲಿ ಚಿತ್ರೀಕರಣದ ಕೆಲಸ ನಡೆಯಲಿದೆ. ಶ್ರೀ ಟಾಕೀಸ್ ಬಂಟ್ವಾಳ ತಂಡ ಚಿತ್ರೀಕರಣದ ಮತ್ತು ಸಂಕಲನದ ಜವಾಬ್ದಾರಿಯನ್ನ ವಹಿಸಿದ್ದು, ಶ್ರೀ ಪ್ರಸಾದ್ ನಿರ್ದೇಶನವನ್ನ ನೀಡಲಿದ್ದಾರೆ. ಕುಮಾರಿ ಸ್ವರೇಣ್ಯ ಜ್ಯೋತಿಗುಡ್ಡೆ ಭಕ್ತಿಗೀತೆಗೆ ಅಭಿನಯಿಸಲಿದ್ದು, ಮುಂದಿನ ವಾರ ವೋಕಲ್ ಮೀಡಿಯಾ ಕುಡ್ಲ ಯೂಟ್ಯೂಬ್ ಚಾನೆಲ್ನ ಮೂಲಕ ಆಮಂತ್ರಣ ಗೀತೆ ತೆರೆ ಕಾಣಲಿದೆ. ಅನಿಲ್ ಕುಮಾರ್ ಪಂಡಿತ್ ಒಳವೂರು, ವೇಣುಗೋಪಾಲ್ ಶೆಟ್ಟಿ ಕುಪ್ಪಿಲಗುತ್ತು, ಪ್ರಿಯದರ್ಶಿನಿ ಸುನಿಲ್ ದರಿಬಾಗಿಲು, ವಿಜಿ ಕ್ಯಾಟರಸ್ ಒಳವೂರು ಮತ್ತು ಜಯಶ್ರೀ ಮತ್ತು ಪ್ರವೀಣ್ ಕುಂಜತ್ತೂರು ನಿರ್ಮಾಪಕರಾಗಿದ್ದಾರೆ. ದೇವಪ್ರಸಾದ್ ಎಂ ದೇವಂದಬೆಟ್ಟು ಶೀರ್ಷಿಕೆ ವಿನ್ಯಾಸ ಮತ್ತು ಪ್ರಚಾರ ಕಲೆ ಜವಾಬ್ದಾರಿಯನ್ನ ನಿರ್ವಹಿಸಲಿದ್ದು, ಯೋಗೇಶ್ ಕುಮಾರ್ ಕೆ ದರಿಬಾಗಿಲು ವ್ಯವಸ್ಥಾಪನಾ ಸಮಿತಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಸಂಪೂರ್ಣ ಸಹಕಾರವನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬಂಟ್ವಾಳ.